ಉಡುಪಿ ನೇಜರು ಹತ್ಯಾಕಾಂಡ ಬಗ್ಗೆ ಕಪೋಕಲ್ಪಿತ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಬೇಡಿ, ಮೃತ ಜೀವಗಳಿಗೆ ಗೌರವ ತೋರಿಸಿ ಎಂದು ಕೊಲೆಯಾದ ಕುಟುಂಬಸ್ಥರು ಮಾಧ್ಯಮಗಳಿಗೆ ಮನವಿ ಮಾಡಿದ್ದಾರೆ. ಸುಳ್ಳು ಸುದ್ದಿ ಹಾಕಿದವರ ಮೇಲೆ ಕೇಸು ಹಾಕಬೇಕು. ಇದು ಮರಣ ಜೋಕ್ ಅಲ್ಲ. ದಯವಿಟ್ಟು ಸತ್ತವರ ಬಗ್ಗೆ ಏನೇನೂ ಅಪಪ್ರಚಾರ ಮಾಡಬೇಡಿ. ಆದಷ್ಟು ಶೀಘ್ರವಾಗಿ ನ್ಯಾಯ ಸಿಗಬೇಕು. ನಮಗೆ ಉಸಿರು ಕಟ್ಟಿದಂತಾಗಿದೆ. ಜೊತೆಗೆ ಎಲ್ಲ ಮಹಿಳೆಯರಿಗೂ ಅಭದ್ರತೆ ಕಾಡುತ್ತಿದೆ. ನ್ಯಾಯ ಸಿಕ್ಕಿದ ನಂತರವೇ ನಾವು ಫ್ರೀ ಆಗುತ್ತೇವೆ. ಮಹಿಳೆಯರಿಗೆ ಭದ್ರತೆ ಬೇಕು. ಸಾಕ್ಷಿಗಳಿಗೆ, ಆಸುಪಾಸಿನ ಜನರಿಗೆ ಘಟನೆಯ ಬಳಿಕ ಭಯ ಇದೆ. ಅಂದರೆ ಪೊಲೀಸರಿಂದ ನಮಗೆ ಭದ್ರತೆ ಬೇಕು. ಹಾಡು ಹಗಲೇ ಹಂತಕ ಬಂದು ಕೊಂದು ಹೋಗಿದ್ದಾನೆ. ಇದೇ ಮೊದಲು, ಇದೇ ಕೊನೆಯಾಗಬೇಕು. ಇಡೀ ಕರ್ನಾಟಕ ದೇಶದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಮಹಿಳೆಯರಿಗೆ ವಿಶೇಷ ಭದ್ರತೆ ಇರಬೇಕು. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ನಮಗೆ ಹೆಲ್ಪ್ಲೈನ್ ಮಾಡಿಕೊಡಬೇಕೆಂದು ಸಂಬಂಧಿ ತಸ್ದೀನ್ ಮತ್ತು ಫಾತಿಮಾ ಅಸ್ಬಾ ಮನವಿ ಮಾಡಿದ್ದಾರೆ. ರಿಕ್ವೆಸ್ಟ್ ಇದೆ ಎಲ್ಲರಿಂದ ದ್ಯಾಟ್ ನಮಗೆ ಜಸ್ಟಿಸ್ ಬೇಕು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬೇಕು. ಅದರ ತನಕ ನಮಗೆ ಇಲ್ಲಿ ಬ್ರೀದ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ನಮಗೆ ಅದು ನಮ್ಮ ಮೈಂಡಲ್ಲಿ, ನಮ್ಮ ಹಾರ್ಟಲ್ಲಿ, ನಮ್ಮ ಇಮೋಷ್ನಲಿ, ಮೆಂಟಲಿ ಎಲ್ಲ ಟ್ರಾಮಾ ಆಗಿದೆ. ನಮಗೆ ಅಂತ ಇಲ್ಲ, ಕರ್ನಾಟಕದಲ್ಲಿ ಎಲ್ಲ 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 ಹೆಣ್ಣು ಮಕ್ಕಳಿಗೆ ಹಾಗೆಯೇ ಆಗಿದೆ. ನಮಗೆ ಜಸ್ಟಿಸ್ ಎಷ್ಟು ಬೇಗ ಸಿಗ್ತದೆ ನಾವು ಅಷ್ಟು ಬೇಗ ಫ್ರೀ ಆಗ್ತೇವೆ. ನಮಗೆ ಜಸ್ಟಿಸ್ ಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಮಗೆ ಸೆಕ್ಯೂರಿಟಿ ಬೇಕು. ನಮಗೆ ಇದು ಟೆಂಪರರಿ ಸೆಕ್ಯೂರಿಟಿ ಅಂತ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಜಸ್ಟ್ ಅವರ ಫ್ಯಾಮಿಲಿ ಅಲ್ಲ, ಇಲ್ಲಿ ನೇಬರ್ಸ್ ಇದ್ದಾರೆ, ನಮ್ಮದು ಐ ವಿಟ್ನೆಸಸ್ ಇದ್ದಾರೆ, ಅವರಿಗೆಲ್ಲ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ನಮಗೆ ಸೆಕ್ಯೂರಿಟಿ ಬೇಕು. ನಮಗೆ ಲಾಯಿಂದ ಸೆಕ್ಯೂರಿಟಿ ಬೇಕು. ಅವನು ಯಾವುದಿಂದ, ನಮ್ಮ ಲಾಯಿಂದ ಅವನಿಗೆ ಎಂಥ ಭಯ ಸಹ ಇಲ್ಲ, ಎಂಥ ಭಯ ಇಲ್ಲ. ಬಂದು ಡೇ ಲೈಟಲ್ಲಿ ಅವನು ಕೊಳ್ಳು ಹೋಗಿದ್ದಾನೆ. ನಮಗೆ ಸೆಕ್ಯೂರಿಟಿ ಯಾರು ಕೊಡ್ತಾರೆ? ನಮಗೆ ಅಶ್ಯೂರಿಟಿ ಯಾರು ಕೊಡ್ತಾರೆ? ನಮಗೆ ಸೆಕ್ಯೂರಿಟಿ ಬೇಕು. ನಮಗೆ ಪರ್ಮನೆಂಟ್ ಸೆಕ್ಯೂರಿಟಿ ಬೇಕು. ನಮಗೆ ಹೆಲ್ಪ್ಲೈನ್ ಬೇಕು. ನಮಗೆ ನಮಗೋಸ್ಕರ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ ಎಲ್ಲ ನಮಗೋಸ್ಕರ ಅವರು ಥಿಂಕ್ ಮಾಡಬೇಕು. ನಮಗೆ ಇದು ಫಸ್ಟ್ ಆ್ಯಂಡ್ ಲಾಸ್ಟ್, ಇದು ಖತಮ್. ನಮಗೆ ಇದು ಬೇಡ. ನಮಗೆ ಕಾಲು ಹೊರಗೆ ಹಾಕಲಿಕ್ಕೆ ಆಗೋದಿಲ್ಲ, ಅಷ್ಟು ನಮಗೆ ಭಯ ಆಗ್ತಾ ಉಂಟು. ನಮಗೆ ಕೇಳುವವರು ಯಾರಿಲ್ಲ. ಇದು ಸೆಕೆಂಡ್ರಿ ಆಗಿದೆ. ಜಸ್ಟಿಸ್ ನಮಗೆ ಬೇಕು, ಬೇಕೇ ಬೇಕು. ಬಟ್ ನಮಗೆ ಸೆಕ್ಯೂರಿಟಿ ಸಹ ಬೇಕು. ಮತ್ತು ಥರ್ಡ್, ನಮಗೆ ರಿಸ್ಪೆಕ್ಟ್ ಬೇಕು. ಯಾರ್ದು ಡೆತ್ ಆಗಿದೆ ಅವರಿಗೆ ರಿಸ್ಪೆಕ್ಟ್ ತೋರಿಸ್ಬೇಕು. ಎಲ್ಲ ಮೀಡಿಯಾ ಅವರ ಹತ್ರ ಹೇಳೋದು ನಾನು, ನಮಗೆ ರಿಸ್ಪೆಕ್ಟ್ ಬೇಕು. ಬೇರೆ ಬೇರೆ ಫೇಕ್ ನ್ಯೂಸ್ ಎಲ್ಲ ಹಾಕಲಿಕ್ಕೆ ಇಲ್ಲ. ಸ್ವಲ್ಪ ರಿಸ್ಪೆಕ್ಟ್ ಕೊಡಿ. ಯಾರು ಮರಣ ಆಗಿದೆ ಅವರಿಗೆ ಸ್ವಲ್ಪ ರಿಸ್ಪೆಕ್ಟ್ ಮಾಡಿ ನೀವು. ಮತ್ತು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಲ್ಲ ಹಾಕ್ತಾ ಇದ್ದಾರೆ ಅವರಿಗೆ ತಗೊಂಡು ಅವರಿಗೆ ಸಹ ಕೇಸ್ ಆಗಬೇಕು ಅಂತ ನಮ್ಮ ವಿನಂತಿ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಲ್ಲ ಹಾಕ್ತಾ ಇದ್ದಾರೆ, ಇದು ಮರಣ, ಇದು ಜೋಕಲ್ಲ. ಎಲ್ಲ ಸಾಯ್ದವರಿಗೆ ಹೀಗೆಲ್ಲ ಮಾಡಲಿಕ್ಕೆ ಇಲ್ಲ. ಅವರಿಗೆ ತಗೊಂಡು ಅವರ ಮೇಲೆ ಸಾಕಿ. ಕರ್ನಾಟಕದಲ್ಲಿ ಐ ವಾಂಟ್ ಕಿ ವುಮೆನ್ ಸೆಲ್ ಬಿ ಲಿಟಲ್ ಸ್ಟ್ರಾಂಗರ್ ಆಯ್ತಾ, ಸೊ ದಟ್ ಎನಿ ವುಮೆನ್ ಹ್ಯಾಸ್ ಎನಿ ಪ್ರಾಬ್ಲಮ್ ಲೈಫಲ್ಲಿ ಶಿ ಕ್ಯಾನ್ ಗೋ ಆ್ಯಂಡ್ ಟಾಕ್ ಟು ದೆಮ್. ಓಕೆ, ಯಾರಾದರೂ ಹರಾಸ್ ಮಾಡಿದರೆ ಓಕೆ ಇನ್ಫಾರ್ಮ್ ಮಾಡ್ಬೋದು. ಸೊ ಅದು ಒಂದು ಲೈಕ್ ಕರ್ನಾಟಕದಲ್ಲಿ ವುಮೆನ್ ಸೆಲ್ ಸ್ಟ್ರಾಂಗ್ ಆಗಬೇಕು. ಓಕೆ, ಸೊ ದಟ್ ಯಾರಾದರೂ ಇರಲಿ, ಓಕೆ ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಯಾರಿಗಾದ್ರೂ ಟಾರ್ಚರ್ ಕೊಟ್ಟರೆ ಆಫೀಸಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಮಾತಾಡ್ಬೋದು. ಸೊ ದಟ್ ಮನೆಯಲ್ಲಿ ಏನೋ ಟಾರ್ಚರ್ ಇರೋದಿಲ್ಲ, ಮನೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಲೈಕ್ ಈ ಕೆಲಸ ಹೋಗಬಾರ್ದಂತ. ಓಕೆ, ಸೊ ದಟ್ ಏನಾದರೂ ಹೆಲ್ಪ್ಲೈನ್ ಮಾಡಿ, ಇಲ್ಲಾಂದರೆ ವುಮೆನ್ ಸೆಲ್ ಸ್ವಲ್ಪ ಸ್ಟ್ರಾಂಗ್ ಮಾಡಿ. ಓಕೆ, ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು 2-3 ಜಾಗ ಇರಬೇಕು ವೇರ್ ದೇ ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ದಟ್ ಹೀಗೆಲ್ಲ ಆಗ್ತಾ ಇದೆ ನನ್ನ ಮಟ್ಟಿಗೆ. ಓಕೆ, ಸೊ ಇದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು. ದ್ಯಾಟ್ ಈಸ್ ಮೈ ಓನ್ಲಿ ಪಾಯಿಂಟ್. ನೀವು ಈಗ ಹೀಗೆ ಹೇಳ್ತಾ ಇರೋದಕ್ಕೆ ಕಾರಣ ಐನಾಸ್ಗೆ ಅವ್ರು ತುಂಬ ಕಿರುಕುಳ ಕೊಟ್ಟಿದ್ದಾನೆ ಮೋಸ್ಟ್ಲಿ ಬಿಕಾಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಡೀಟೇಲ್ ಅಲ್ಲ. ಸೊ ಮೋಸ್ಟ್ಲಿ ದಟ್ he must have crossed the line or something ಹಿಂಗೆ. ಸೊ ಅವಳು ಬ್ಲಾಕ್ ಮಾಡಿಟ್ಟಿದ್ದಾಳೆ ಮೋಸ್ಟ್ಲಿ. ಓಕೆ, ಸೊ ಅದೇ. ಸೊ ಐ ವಾಂಟ್ ಕೆ ಇನ್ ದಿಸ್ ಕೇಸ್ ಇಫ್ ಯು ಲೈಕ್ ಅವಳ ಮನೆಯಲ್ಲಿ ಹೇಳ್ತಿದ್ಲೆ, ಅದೇ ಪಾಪ ಹೇಳ್ತಿದ್ರು ಹೋಗಬೇಡ ಜಾಬ್ ಅಂತ. ಅದಕ್ಕೆ ಸೊ ಇದು ಫಿಯರ್ ಇರುತ್ತೆ ಹುಡುಗಿಯರಿಗೆ. ದಿಸ್ ಇಸ್ ದೇರ್ ಇನ್ ಇಂಡಿಯಾ. ಓಕೆ, ಇದು ಫಿಯರ್ ಇರುತ್ತೆ ದಟ್ ಮೈ ಜಾಬ್ ವಿಲ್ ಗೋ, ಮೈ ಫ್ಯಾಮಿಲಿ ವಿಲ್ ಟೆಲ್ ನಾಟ್ ಟು ವರ್ಕ್, ಇದೆಲ್ಲ ಇರುತ್ತೆ. ದಟ್ಸ್ ವೈ ದೇ ಡೋಂಟ್ ಸ್ಪೀಕ್. ಸೊ ಐ ವಾಂಟ್ ವುಮೆನ್ ಸೆಲ್ ಸ್ಟ್ರಾಂಗ್ ಇರಲಿ ಅಂತ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ ಎಲ್ಲ ಹೋಗಿ ಕೆಲಸ ಮಾಡಲಿ ಅಂತ ಹೊರಗಡೆ. ಓಕೆ, ಹೀಗೆಲ್ಲ ಲೈಕ್ ಮನೆಯಲ್ಲಿ ಕುತ್ಕೊಂಡಿರೋದು, ಮದುವೆ ಮಾಡೋದಂತ. ಓಕೆ, ನಾವು ಫಸ್ಟ್ ಸಹ ಫೈಟ್ ಮಾಡಿದ್ದೇವೆ, ನಾವು ಫ್ಯೂಚರಲ್ಲಿ ಸಹ ಫೈಟ್ ಮಾಡ್ತೇವೆ. ಬಟ್ ಐ ವಾಂಟ್ ದಟ್ ಅಶ್ಯೂರಿಟಿ. ನನ್ನ ಸಿಸ್ಟರ್ಗೆ ಸಹ ಎಂತ ಆಗಿದೆ ಅದು ಬೇರೆ ಯಾವುದು ಸಿಸ್ಟರ್ ಒಟ್ಟಿಗೆ ಆಗಲಿಕ್ಕೆ ಇಲ್ಲ. ಎಲ್ಲ ಕರ್ನಾಟಕದಲ್ಲಿ, ಎಲ್ಲ ದೇಶದಲ್ಲಿ ಯಾರ ಸಿಸ್ಟರ್ ಒಟ್ಟಿಗೆ ಸಹ ಆಗಲಿಕ್ಕೆ ಇಲ್ಲ. ಹಾಗೆ ಅದು ನೀವು ಮೇಕ್ ಶೋರ್ ಮಾಡಬೇಕು.
ಆವಾಗ ನನ್ನ ಸಿಸ್ಟರಿಗೆ ಆಕ್ಚುಲಿ ಜಸ್ಟಿಸ್ ಸಿಗ್ತದೆ. ಆವಾಗ ವುಮನ್ಸ್ ಇನ್ ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಮಗೆ ಆಕ್ಚುಲಿ ನಾವು ಇಲ್ಲಿ ಎಜುಕೇಶನ್ ಪ್ಲೇಸ್ ಆಗಿರಬೇಕು, ಎಲ್ಲ ನಮ್ಮ ವರ್ಕ್ ಪ್ಲೇಸ್ ಆಗಿರಬೇಕು. ಎಲ್ಲ ಲೇಡೀಸ್ಗೆ ನಮಗೆ ಎಂತಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ಈ ಭಯ ಇರ್ತದೆ, ನಾವು ಒಂದು ಕಾಲೇಜ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಂತ ಕೆಲಸ ಜಾಬಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಈ ನಮಗೆ ಭಯ ಉಂಟು. ಈ ಕೃತ್ಯದಿಂದ ಇನ್ನೂ ಹೆಚ್ಚು ನಮ್ಗೆ ಹೆದರ್ಲಿಕ್ಕೆ ಆಗ್ತಾ ಉಂಟು. ಬಿಕಾಸ್ ವಿ ಡೋಂಟ್ ನೋ ಹೂ ಫ್ರೆಂಡ್ ಪರ್ಸನ್ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಒಂದು ಲವ್ ರಿಜೆಕ್ಟ್ ಮಾಡಿದ್ದಕ್ಕೆ ಅವರು ಹೀಗೆ ಮಾಡಿದ, ಅವನು ಹೀಗೆ ಮಾಡಿದ್ದಾನೆ, ಅಷ್ಟು ಬ್ಯಾಡ್ ಮಾಡಿಕೊಟ್ಟಿದ್ದಾನೆ. ಆದ ಕಾರಣ ಇದನ್ನು ಆದಷ್ಟು ಬೇಗ ಮೇಡಮ್ ನಮಗೆ ಸೊಲ್ಯೂಷನ್ ಕೊಡಬೇಕು. ನೀವೆಲ್ಲ ಮೀಡಿಯಾ, ಐ ವಾಂಟ್ ಪರ್ಸನಲ್ ರಿಕ್ವೆಸ್ಟ್ ಮೀಡಿಯಾ ಆದಷ್ಟು ಬೇಗ ಇದನ್ನು ಹೈಲೈಟ್ ಮಾಡಿ ಸೊಲ್ಯೂಷನ್ ಕೊಡಿಸಬೇಕು. ಸಚಿವರು ಬಂದಿದ್ದರು, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಮಗೆ ಆದಷ್ಟು ಬೇಗ ನ್ಯಾಯ ಕೊಡುತ್ತೇನೆ ಅಂತ ಅವರು ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ವಿಷಯ ನಿಮಗೆಲ್ಲ ಗೊತ್ತುಂಟು. ಮತ್ತು ಇನ್ನು ಏನು ಹೇಳಿದ್ರು, ನಾವು ಹೇಳಿದ ಒಂದು ತ್ವರಿತ ನ್ಯಾಯಾಲಯದಿಂದ ವಿಚಾರಣೆ ನಡೆಸಲಿಕ್ಕೆ ಮನವಿ ಮಾಡಿಕೊಂಡಿದ್ದು. ಶಿವಪ್ರಸಾದ್ ಅವರನ್ನು ನೇಮಕ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ವಿಷಯ ನಾವು ಇದು ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಕಾರ್ಯ ನಿಮಗೆಲ್ಲ ಗೊತ್ತುಂಟು. ಇಷ್ಟು ಮತ್ತು ಜಾಸ್ತಿ ಏನು ಹೇಳಿದರು ಸಚಿವರು, ಏನು ಹೇಳಿದರು? ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೇನೆ, ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪಾಸ್ಪೋರ್ಟ್ನಲ್ಲಿ ಇದು ಇತ್ಯರ್ಥ ಡಿಲೇ ಆದರೆ ಮತ್ತೆ ಡಿಲೇ ಆಗ್ತದೆ. ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಬೇಡಿಕೆ ಅದು ನಾವು ಹೇಳಿದ್ದೇವೆ. ಇನ್ನೂ ನಮಗೆ ನ್ಯಾಯ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಭರವಸೆ ಈಡೇರಿಸ್ತಾರೆ ಅಂತ ನಮಗೆ ನಮ್ಮ ಆಸೆ ಇದೆ. ಇದು ಮರಣದಂಡಗೆ ಒತ್ತಾಯಿಸಿದ್ರೆ ನಿನ್ನೆಲ್ಲ ಆಗುವುದು ಮರಣದಂಡನೆ ಆಗಬೇಕು, ನಮ್ಮ ಒತ್ತಾಯ ಅದೇ. ಸಚಿವರ ಹತ್ರ ಹೇಳಿದ್ರೆ ಮರಣದಂಡನೆಗೆ ಅವರನ್ನು ಗುರಿಪಡಿಸಬೇಕು ಅಂತ ನಮ್ಮ ಬೇಡಿಕೆ.